ಸ್ನಿಗ್ಧ ಟಕೋರಿಯಾ ತನ್ನ ಮದುವೆಯ ರಿಸೆಪ್ಷನ್ಗಾಗಿ ಗೌಹತಿಯ ಪ್ರಸಿದ್ಧ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಾಳೆ. ಅಲ್ಲಿಯ ಬ್ಯೂಟಿಷಿಯನ್ ಸ್ನಿಗ್ಧ ಕಣ್ಣುಗಳನ್ನ ಇನ್ನೂ ಹೊಳೆಯುವ ಹಾಗೆ ಮಾಡಬೇಕೆಂದು ಅಲೋವೆರಾದಲ್ಲಿ ಮಿಕ್ಸ್ ಮಾಡಿದಂತಹ ಕಾಡಿಗೆಯನ್ನ ಕಣ್ಣಲ್ಲಿ ಹಾಕುತ್ತಾಳೆ. ಆದ್ರೆ ಕೊಂಚ ಮಟ್ಟಿಗೆ ಹಾಕಬೇಕಾಗಿದ್ದ ಅಲೋವೆರಾ ರಸವನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದಾಳೆ. ಬ್ಯೂಟಿಷಿಯನ್ ಸ್ನಿಗ್ಧಾಗೆ 5 ನಿಮಿಷ ಕಣ್ಣು ಮುಚ್ಚಿರಲು ಹೇಳಿದ್ದಾಳೆ. ಅಲ್ಲಿಯವರೆಗೆ ಮುಖದ ಮೇಲೆ ಇರುವ ಐಬ್ರೋವನ್ನ ಸೆಟ್ ಮಾಡುತ್ತೇನೆ. 5 ನಿಮಿಷ ಆದ ಮೇಲೆ ಆ ಬ್ಯೂಟಿ ಸ್ನಿಗ್ಧ ಕಣ್ಣುಗಳನ್ನ ತೆಗೆಯಲು ಹೇಳಿದ್ದಾಳೆ. ಸ್ನಿಗ್ಧ ಕಣ್ಣು ತೆಗೆದಾಗ ಅವಳಿಗೆ ಏನೂ ಕೂಡ ಕಾಣುತ್ತಿರಲಿಲ್ಲ. ಎಲ್ಲವೂ ಕತ್ತಲು ಕತ್ತಲು ಕಾಣಿಸುತ್ತಿತ್ತು. ಆಗ ಸ್ನಿಗ್ಧ ಜೋರಾಗಿ ಕಿರಿಚಿದ್ದಾಳೆ, ತನಗೆ ಏನೂ ಕಾಣುತ್ತಿಲ್ಲ, ಎಲ್ಲವೂ ಕತ್ತಲಾಗಿ ಕಾಣುತ್ತಿದೆ ಎಂದು. ಆಗ ಆ ಬ್ಯೂಟಿಷಿಯನ್ ಈ ಹುಡುಗಿ ಏನೋ ಜೋಕ್ ಮಾಡುತ್ತಿದ್ದಾಳೆ ಎಂದುಕೊಂಡಿದ್ದಾಳೆ. ಆದ್ರೆ ನಿಜಕ್ಕೂ ಸ್ನಿಗ್ಧ ಕಣ್ಣುಗಳ ದೃಷ್ಟಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಳು. ಮುಂದೇನಾಯ್ತು ಅನ್ನುವುದನ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳುತ್ತೇನೆ. ಅದಕ್ಕಿಂತ ಮೊದಲು ನೀವು ಇವತ್ತು ಹೆಚ್ಚಾಗಿ ಬಳಸುತ್ತಿರುವ ಅಲೋವೆರಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ಎಲ್ಲ ಮಾಹಿತಿಯನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಸಂಸ್ಕೃತದಲ್ಲಿ ಕುಮಾರಿ ಎಂದು ಕರೆಯಲ್ಪಡುವ ಅಲೋವೆರಾವನ್ನು ಸ್ಥಳೀಯವಾಗಿ ಲೋಳೆಲೆ ರಸ ಎಂದು ಕೂಡ ಕರೆಯುತ್ತಾರೆ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಅಲೋವೆರಾವನ್ನ ಔಷಧಿಯ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ. ಆದರೆ ಇವತ್ತು ಹೆಚ್ಚಾಗಿ ಇದನ್ನ ಮುಖದ ಸೌಂದರ್ಯಕ್ಕಾಗಿ ಕೂಡ ಬಳಸುತ್ತಿದ್ದಾರೆ. ಲೋಳೆ ರಸದ ಎಲೆಯಲ್ಲಿ ಸಿಗುವ ಅಂಟು ರೀತಿಯ ಹೇರಳವಾದ ದ್ರವವನ್ನ ದೇಹದ ಯಾವುದೇ ಭಾಗಗಳಿಗೆ ಸುಟ್ಟು ಗಾಯವಾದ ತಕ್ಷಣವೇ ಹಚ್ಚಿದಲ್ಲಿ ಗಾಯದ ನೋವು, ಉರಿ ಸ್ವಲ್ಪ ಹೊತ್ತಿನಲ್ಲಿಯೇ ಕಡಿಮೆಯಾಗುತ್ತದೆ. ತ್ವಚೆಯ ರಕ್ಷಣೆಯಲ್ಲಿ ಲೋಳೆ ರಸ ಅತ್ಯಂತ ಉಪಕಾರಿ. ಮುಖದ ಮೇಲೆ ನೇರಿಗೆ, ಕಪ್ಪು ಕಲೆ, ಮೊಡವೆ, ಡಾರ್ಕ್ ಸರ್ಕಲ್ ಕಾಣಿಸಿಕೊಂಡಲ್ಲಿ ಲೋಳೆ ರಸದ ಜೆಲ್ ಅನ್ನ 1 ತಿಂಗಳವರೆಗೆ ಹಚ್ಚುತ್ತಾ ಬಂದ್ರೆ ಕಲೆ, ಸುಕ್ಕುಗುಟ್ಟುವಿಕೆ ಮಾಯವಾಗಿ ಮುಖಕ್ಕೆ ಹೊಸ ಕಾಂತಿ ಬರುತ್ತದೆ. ಒಣ ಚರ್ಮದವರಿಗೆ ಲೋಳೆ ರಸದ ಜೆಲ್ ಅತ್ಯಂತ ಉತ್ತಮ. ಮುಖಕ್ಕೆ ಮೇಕಪ್ ಮಾಡಿಕೊಳ್ಳುವ ಮೊದಲು ಇದನ್ನ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮುಖ ತೊಳೆದುಕೊಂಡು ಆಮೇಲೆ ಮೇಕಪ್ ಮಾಡಿಕೊಳ್ಳಬೇಕು. ಪುರುಷರು ಶೇವ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗಾಯಗಳಾದ್ರೆ ಲೋಳೆ ರಸವನ್ನ ಹಚ್ಚಿಕೊಂಡರೆ ನೋವು, ಗಾಯ, ರಕ್ತ ಬರುವುದು ನಿಲ್ಲುತ್ತದೆ. ಚಳಿಗಾಲದಲ್ಲಿ ಚರ್ಮ ಒಡೆಯುವುದು, ಒಣಗುವುದು ಸಾಮಾನ್ಯ. ಆಗ ಲೋಳೆ ರಸದ ದ್ರವವನ್ನ ಜೇನಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಳಿಕ ತೊಳೆದರೆ ಮುಖ ಕಾಂತಿಯುಕ್ತವಾಗುತ್ತದೆ. ದೇಹದಲ್ಲಿ ಕೊಬ್ಬು ಸಂಗ್ರಹವಾದಾಗ ಇಲ್ಲವೇ ಗರ್ಭಿಣಿ ಮಹಿಳೆಯರಿಗೆ ಹೊಟ್ಟೆಯ ಭಾಗದಲ್ಲಿ ಗೆರೆಗಳು ಉಂಟಾದರೆ ಆ ಭಾಗಗಳಲ್ಲಿ ನಿತ್ಯವೂ ಈ ಅಲೋವೆರಾವನ್ನು ಹಚ್ಚಿದರೆ ಕೆಲವೇ ದಿನಗಳಲ್ಲಿ ಗೆರೆಗಳು ಮಾಯವಾಗುತ್ತವೆ. ಅಸಿಡಿಟಿ ಸಮಸ್ಯೆ ಇರುವವರು ಲೋಳೆ ರಸದ ದ್ರವವನ್ನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಮಸ್ಯೆ ಕಡಿಮೆ ಆಗುತ್ತದೆ. ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಅಥವಾ ಕರುಳಿನ ಸಮಸ್ಯೆ ಉಂಟಾದಾಗ, ಮಲಬದ್ಧತೆ ಸಮಸ್ಯೆ ಬಂದಾಗ ಮೂಲವ್ಯಾಧಿ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದಕ್ಕಾಗಿ ಈ ಲೋಳೆ ರಸವು ಅತ್ಯಂತ ಉತ್ತಮವಾದಂತಹ ಮದ್ದಾಗಿದೆ. ರಾತ್ರಿ ಮಲಗುವ ಮುನ್ನ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಲೋವೆರಾ ಜ್ಯೂಸ್ ಅನ್ನ ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ಮಲಬದ್ಧತೆ ಸಮಸ್ಯೆ ಸರಿಯಾಗುತ್ತದೆ. ಜೀರ್ಣಕ್ರಿಯೆಗೆ ಭಾರವಾಗಿರುವ ಅಲೋವೆರಾ ಶೀತದ ಗುಣವನ್ನ ಹೊಂದಿದೆ. ವಾತ, ಪಿತ್ತ, ಕಫ 3 ದೋಷಗಳನ್ನ ಸಮತೋಲನದಲ್ಲಿಟ್ಟು ಇದು ಸಹಾಯ ಮಾಡುತ್ತದೆ. ಅದೇ ರೀತಿ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕೂಡ ಇದು ನಿವಾರಿಸುತ್ತದೆ. ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಹಾನಿಯಾಗಿದ್ದರೆ ಅಥವಾ ಹೈಪರ್ ಟೆನ್ಷನ್ ಅಂತ ಕಾಯಿಲೆಗೆ ಒಳಗಾದಾಗ ಅಲೋವೆರಾ ಜ್ಯೂಸ್ ಬಹಳ ಉತ್ತಮ. ಇಂದಿನ ದಿನಗಳಲ್ಲಿ ಅನೇಕ ಹೆಣ್ಣು ಮಕ್ಕಳು ಅನಿಯಮಿತ ಮುಟ್ಟಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಅಂತವರು ಅಲೋವೆರಾವನ್ನ ಮದ್ದಾಗಿ ಬಳಸಬಹುದು. ಕೆಲವರಲ್ಲಿ ಸರಿಯಾಗಿ ರಕ್ತಸ್ರಾವದ ಸಮಸ್ಯೆ ಇರುತ್ತದೆ. ಅಂತವರು ಕೂಡ ಈ ಲೋಳೆ ರಸವನ್ನ ಜ್ಯೂಸ್ ಮಾಡಿ ಸೇವಿಸಬಹುದು. ಎಲ್ಲಾ ರೀತಿಯ ಲಿವರ್ ಸಮಸ್ಯೆಗಳಿಗೆ ಅಲೋವೆರಾವನ್ನ ಬಳಸಬಹುದು. ಈ ಮೂಲಕ ಲಿವರ್ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಅಲೋವೆರಾ ಜ್ಯೂಸ್ ದೇಹದ ಮೇಲೆ ನಿರ್ವಿಷೀಕರಣ ಪರಿಣಾಮವನ್ನ ಬೀರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಇದು ಟಾಕ್ಸಿಕ್ ಗಳನ್ನ ಹೊರಹಾಕಬಲ್ಲದು. ಯಕೃತ್ತಿನ ಕಾರ್ಯವನ್ನ ಸುಧಾರಿಸಲು ಮತ್ತು ದೇಹದಲ್ಲಿ ಒಟ್ಟಾರೆ ನಿರ್ವಿಷೀಕರಣ ಪ್ರಕ್ರಿಯೆಯನ್ನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ದೇಹದ ಅತಿಯಾದ ಉಷ್ಣತೆಯಿಂದ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ. ಆಗ ದೇಹವನ್ನು ತಂಪುಗೊಳಿಸುವ ಅಗತ್ಯವಿರುತ್ತದೆ. ಈ ಲೋಳೆ ರಸವನ್ನ ಮೂಗಿನ ಹೊಳ್ಳೆಗೆ ತಾಗಿಸಿದರೆ ಅಥವಾ ತಾಜಾ ಅಲೋವೆರಾವನ್ನ ನೆತ್ತಿಯ ಮೇಲೆ ಹಾಕಿದರೆ ಮೂಗಿನ ರಕ್ತಸ್ರಾವವನ್ನ ನಿಲ್ಲಿಸಬಹುದು ಎಂದು ಡಾಕ್ಟರ್ ಶರತ್ ಅವರು ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಈ 5 ರೋಗ ಇದ್ದಲ್ಲಿ
ಅಲೋವೆರಾವನ್ನ ಮಾತ್ರ ಬಳಸಬೇಡಿ, ಆರೋಗ್ಯಕ್ಕೆ ಹಾನಿಯಾಗಬಹುದು. ಲೋಳೆ ರಸ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಜೊತೆಗೆ ಮೂಲವ್ಯಾಧಿ, ಪೈಲ್ಸ್, ಮಧುಮೇಹ, ಗರ್ಭಾಶಯದ ರೋಗಗಳು, ಹೊಟ್ಟೆ ಅಸಮಾಧಾನ, ಕೀಲು ನೋವು ಮುಂತಾದ ಅನೇಕ ರೋಗಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ. ಇಂತಹ ಉಪಯುಕ್ತ ಅಲೋವೆರಾವನ್ನು ಕೆಲವೊಂದು ಪರಿಸ್ಥಿತಿಯಲ್ಲಿ ಬಳಸುವುದು ಸಹ ಮಾರಕವಾಗಿದೆ. ರಕ್ತದೊತ್ತಡ ಅಂದರೆ ಬಿಪಿ ಕಡಿಮೆ ಇದ್ದರೆ ಯಾವತ್ತೂ ಈ ಲೋಳೆ ರಸವನ್ನ ಬಳಸಬೇಡಿ. ರಕ್ತದ ಒತ್ತಡ ಕಡಿಮೆ ಆಗುತ್ತಿದ್ದರೆ ಈ ಅಲೋವೆರಾ ಬಳಸುವುದನ್ನ ತಪ್ಪಿಸಿ. ಅಲೋವೆರಾ ರಕ್ತದೊತ್ತಡನ ಕಡಿಮೆ ಮಾಡುತ್ತದೆ. ರಕ್ತದೊತ್ತಡ ಕಡಿಮೆ ಆಗಿದ್ದರೆ ಅದನ್ನು ಸೇವಿಸುವುದರಿಂದ ಇನ್ನೂ ಅಷ್ಟು ನಿಮಗೆ ಹಾನಿಯಾಗಬಹುದು. ಅನಿಲ ತೊಂದರೆ ಇದ್ದರೆ, ಮಾರಣಾಂತಿಕ ಅಂದರೆ ಗ್ಯಾಸ್ ಸಮಸ್ಯೆ ಇದ್ದರೆ ಮತ್ತು ಅಲೋವೆರಾ ಜ್ಯೂಸ್ ಅಥವಾ ಅಲೋವೆರಾವನ್ನ ಸೇವಿಸಿದರೆ ಗ್ಯಾಸ್ ಸಮಸ್ಯೆ ಇನ್ನೂ ಹೆಚ್ಚಬಹುದು. ಹೊಟ್ಟೆಯಲ್ಲಿ ಗ್ಯಾಸ್ ಇದ್ದಾಗ ಈ ಲೋಳೆ ರಸದಿಂದ ದೂರ ಇರುವುದು ಒಳ್ಳೆಯದು. ಸಕ್ಕರೆ ರೋಗಿಗಳು ಇದನ್ನ ತಪ್ಪಿಸಿ. ಅಲೋವೆರಾ ಸಕ್ಕರೆಯನ್ನು ಕಡಿಮೆ ಮಾಡುವುದರಲ್ಲಿ ಪರಿಣಾಮಕಾರಿಯಾಗಿದೆ. ಆದ್ರೆ ಅತಿಯಾದ ಬಳಕೆಯು ಇದು ದೇಹದ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಸಕ್ಕರೆ ರೋಗಿಗಳು ಇದನ್ನ ಪ್ರಯೋಜನಕಾರಿ ಎಂದು ಸೇವಿಸುತ್ತಿದ್ದರೆ ಅದನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಿ. ಇದು ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಆದರೆ ದೇಹದಲ್ಲಿ ಅತಿ ಕಡಿಮೆ ಸಕ್ಕರೆ ಪ್ರಮಾಣ ಆದ್ರೆ ಅದು ಜೀವಕ್ಕೆ ಅಪಾಯ. ಸಕ್ಕರೆ ಪ್ರಮಾಣ ಒಂದು ಮಿತದಲ್ಲಿರಬೇಕು. ಹೃದಯ ರೋಗಿಗಳು ಸಹ ಇದನ್ನ ತಪ್ಪಿಸಬೇಕು. ಹೃದಯ ರೋಗಿಗಳು ಅಲೋವೆರಾವನ್ನ ಬಳಸುವುದನ್ನ ತಪ್ಪಿಸಬೇಕು. ಅಲೋವೆರಾವು ದೇಹದಲ್ಲಿ ಪೊಟ್ಯಾಷಿಯಂ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಇದು ಹೃದಯದ ಬಡಿತ ಅಂದ್ರೆ ಹಾರ್ಟ್ ಬೀಟ್ ಅನ್ನ ಅನಿಯಮಿತಗೊಳಿಸಬಹುದು. ಚರ್ಮದಲ್ಲಿ ಅಲರ್ಜಿ ಇದ್ದರೆ ದೂರವಿರಿ. ಅಲೋವೆರಾ ಚರ್ಮಕ್ಕೆ ಅತ್ಯಂತ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಅಲರ್ಜಿಯಲ್ಲಿ ಚರ್ಮವು ಅತ್ಯಂತ ಅಪಾಯಕಾರಿ. ಚರ್ಮದ ಅಲರ್ಜಿ ಸಮಯದಲ್ಲಿ ಇದನ್ನು ಯಾವುದೇ ರೀತಿಯಲ್ಲಿ ಸೇವಿಸಬೇಡಿ. ಇದನ್ನು ಚರ್ಮದ ಮೇಲೆ ಹಚ್ಚಬೇಡಿ ಅಥವಾ ರಸವನ್ನು ಸಹಿತ ಕುಡಿಯಬೇಡಿ. ರಕ್ತದ ಒತ್ತಡ ಕಡಿಮೆ ಇದ್ದರೆ ಅಲೋವೆರಾವನ್ನ ಬಳಸಬೇಡಿ. ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಅಥವಾ ಅತಿಸಾರವನ್ನ ತಪ್ಪಿಸಿ. ನಿರ್ಜಲೀಕರಣ ಅಥವಾ ಅತಿಸಾರವಿದ್ದಾಗ ಅಲೋವೆರಾ ಬಳಕೆ ಅತ್ಯಂತ ಅಪಾಯಕಾರಿ. ಅಲೋವೆರಾ ಜೆಲ್ ತಿನ್ನುವುದು ಅಥವಾ ಅದರ ರಸವನ್ನ ಕುಡಿಯುವುದು ಎರಡು ಅಸ್ವಸ್ಥತೆಯನ್ನ ಹೆಚ್ಚಿಸುತ್ತವೆ. ಅಲೋವೆರಾವನ್ನ ಜಾಸ್ತಿ ಸೇವಿಸಿದರೆ ದೇಹದಲ್ಲಿ ನೀರು ನಷ್ಟವಾಗುತ್ತದೆ. ಇದರಿಂದ ಡಿಹೈಡ್ರೇಷನ್ ಸಮಸ್ಯೆ ನಿಮಗೆ ಕಾರಣವಾಗಬಹುದು ಹಾಗೂ ಸಾವು ಕೂಡ ಆಗಬಹುದು. ಸ್ನೇಹಿತರೆ, ಈ ವಿಡಿಯೋ ಪ್ರಾರಂಭದಲ್ಲಿ ನಾನು ಹೇಳಿದ್ದ ಸ್ನಿಗ್ಧಾ ಠಾಕೂರ್ ಕೇಸ್ ಕೂಡ ಇದೇ ಆಗಿತ್ತು. ಕೇವಲ 3 ತಿಂಗಳ ಹಿಂದೆ ಸ್ನಿಗ್ಧಾ ಕಣ್ಣಿನ ಆಪರೇಷನ್ ಆಗಿತ್ತು. ಆಗ ಡಾಕ್ಟರ್ ಯಾವುದೇ ರೀತಿಯ ಜೆಲ್ಲುಗಳನ್ನ ಕಣ್ಣಿಗೆ ಹಾಕಬಾರದೆಂದು ವಾರ್ನಿಂಗ್ ಕೂಡ ಮಾಡಿದ್ದರು. ಆದ್ರೆ ಮದುವೆಗೆ ಮೇಕಪ್ ಮಾಡಿಕೊಳ್ಳಲು ಹೋದಾಗ ಇದನ್ನು ಮರೆತಂತಹ ಸ್ನಿಗ್ಧಾ ಬ್ಯೂಟಿಷಿಯನ್ ಗೆ ಹೇಳುವುದನ್ನೇ ಮರೆತು ಬಿಟ್ಟಿದ್ದಳು. ಹೀಗಾಗಿ ಅವಳಿಗೆ ದೃಷ್ಟಿಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂದಿತ್ತು. ಇದೇ ಕಾರಣ ಮದುವೆ ಕೂಡ ನಿಂತು ಹೋಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಒಂದು ಚಿಕ್ಕ ತಪ್ಪು ಏನೆಲ್ಲ ಅನಾಹುತಗಳನ್ನ ಮಾಡಬಲ್ಲದು ಎಂದು. ಯಾವುದಕ್ಕೂ ನಮ್ಮ ದೇಹಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗೆ ಇರೋದು, ಬೇರೆ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಅದಕ್ಕೆ ಯಾವುದನ್ನಾದ್ರೂ ಬಳಸುವ ಮೊದಲು ಸೂಕ್ಷ್ಮವಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಆಮೇಲೆ ಬಳಸುವುದು ಒಳ್ಳೆಯದೆಂದು ಈ ಮೂಲಕ ನಾವು ಕೂಡ ಹೇಳಲು ಬಯಸುತ್ತೇವೆ. ಅಲೋವೆರಾವನ್ನ ಬಳಸಿ, ತಕ್ಕ ಮಟ್ಟಕ್ಕೆ ಬೆಳೆಸಿ ಅದರ ಒಳ್ಳೆಯ ಉಪಯೋಗವನ್ನ ಪಡೆಯಿರಿ. ಹೆಚ್ಚಾಗಿ ಬಳಸಿದರೆ ಅದು ಕೂಡ ಕಷ್ಟವಾಗಬಹುದು. ಅಲೋವೆರಾ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.